ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಬ್ರಹ್ಮಾವರ ಪ್ರಾಥಮಿಕ ಬೋರ್ಡ್ ಶಾಲೆ, ಅಂಗನವಾಡಿ, ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಶಾಲೆಗೆ ಹೋಗುವ ಒಂದು ರಸ್ತೆ ತೀರಾ ಕಿರಿದಾಗಿ ಶಾಲಾ ಮಕ್ಕಳ ಸಂಚಾರಕ್ಕೆ ತೀರಾ ಕಷ್ಟಕರವಾಗಿದೆ. ಬ್ರಹ್ಮಾವರ ಬಸ್ ನಿಲ್ದಾಣದಿಂದ ಅಂಚೆ ಕಚೇರಿ, ಮೆಸ್ಕಾಂ ಕಚೇರಿ, ಪಾಸ್ಪೋರ್ಟ್ ಕಚೇರಿ, ಪೊಲೀಸ್ ಠಾಣೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮೂಲಕ ರಥಬೀದಿಗೆ ಹೋಗುವ ತೀರಾ ಅಗಲಕಿರಿದಾದ ರಸ್ತೆ ಇದಾಗಿದೆ. ಅದೆಷ್ಟೋ ವರ್ಷದ ಹಿಂದೆ ಇದ್ದ ಕಾಲುದಾರಿನ ರಸ್ತೆ ಮಾಡುವಾಗ ಇಲ್ಲಿನ 126 ವರ್ಷದ ಪ್ರಾಥಮಿಕ ಶಾಲೆ ಮಾತ್ರ ಉಳಿದುಕೊಂಡಿತ್ತು. ಇಲ್ಲಿ ಅಂಗನವಾಡಿಯಲ್ಲಿ 40 ಮಕ್ಕಳಿದ್ದಾರೆ. ಪ್ರಾಥಮಿಕ ಶಾಲೆಯಲ್ಲಿ 584 ಹಾಗೂ ಪ್ರೌಢಶಾಲೆಯಲ್ಲಿ 900 ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ 393 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಹೊತ್ತು ಮತ್ತು ಸಂಜೆ ಸಮಯ ಒಂದೇ ಕಾಲದಲ್ಲಿ ಶಾಲಾ ತರಗತಿಗಳು ಆರಂಭಗೊಳ್ಳುವುದು ಮತ್ತು ಸಂಜೆ ಅದೇ ಹೊತ್ತು ಏಕಕಾಲದಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಹೊರಬಿಡೋದು. ದೂರದಿಂದ ಬಸ್ನಲ್ಲಿ ಬರುವ ವಿದ್ಯಾರ್ಥಿಗಳು ಆಟೋ ರಿಕ್ಷಾ ಮತ್ತು ಕೆಲವು ಇನ್ನಿತರ ವಾಹನದಲ್ಲಿ ಬರುವಾಗ 2000 ಮಂದಿಯಷ್ಟು ಜನ ಸಂದಣಿಯಾಗುತ್ತೆ. ಮಕ್ಕಳನ್ನು ಕರೆದುಕೊಂಡು ಹೋಗಲು ಬರುವ ಆಟೋಗಳು, ಇನ್ನಿತರ ವಾಹನ ಸಂಚಾರಕ್ಕೆ ಮತ್ತು ನಡೆದಾಡಲು ತೀರಾ ಕಷ್ಟವಾಗುತ್ತಿದೆ. ಪ್ರಾಥಮಿಕ ಶಾಲೆಯ ಕೆಲವು ಮಕ್ಕಳನ್ನು ಕರೆದುಕೊಂಡು ಹೋಗಲು ಬರುವ ಅವರ ಪೋಷಕರು ಕಾದು ಕುಳಿತು ಕರೆದುಕೊಂಡು ಹೋಗಲು ಹರಸಾಹಸ ಪಡಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮೊದಲು ಅರಣ್ಯ ಇಲಾಖೆ ವಸತಿಗೃಹದ ಬದಿಯಿಂದ ಬರುವ ರಸ್ತೆಯೊಂದಿದ್ದು ಇಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿದಲ್ಲಿ ಶಾಲೆಯ ಎದುರು ಭಾಗದ ದಾರಿ ಮೂಲಕ ಸಂಚರಿಸಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು 1,500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿರುವುದು ಬಹಳ ಹೆಮ್ಮೆಯ ಸಂಗತಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರುವ ಪರಿಸ್ಥಿತಿಯಲ್ಲಿ ನಮ್ಮಂಥ ಸರ್ಕಾರಿ ಶಾಲೆಗಳಲ್ಲಿ ಈ ಎರಡು ಸಂಸ್ಥೆಗಳಲ್ಲಿ ಬಹಳಷ್ಟು ಪ್ರತಿ ವರ್ಷ ಕೂಡ ಮಕ್ಕಳ ಪೊಲೀಸ್ ಠಾಣೆ ಮಾರ್ಗವಾಗಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಹೋಗುವ ಮಾರ್ಗದಲ್ಲಿ ಶಾಲೆ ಮಕ್ಕಳಿಗೆ ಶಾಲೆಗೆ ಬರಲು ತುಂಬ ಅನನುಕೂಲವಾಗುತ್ತಿದೆ. ಇಲ್ಲಿ